ಉಡುಪಿ ಜಿಲ್ಲೆಯ ಉಚ್ಚಿಲ ರಾಷ್ಟ್ರೀಯ ಹೆದ್ದಾರಿ 66ರಿಂದ ಪಣಿಯೂರು, ಬೆಳಪು, ಎಲ್ಲೂರು ಸಂಪರ್ಕಿಸುವ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ವಾಹನ ಸಂಚಾರ ದುಸ್ತರವಾಗಿದೆ. ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ದಿನನಿತ್ಯ ಓಡಾಟ ಮಾಡುತ್ತವೆ. ನಿತ್ಯ ಅಪಘಾತಗಳು ಸಂಭವಿಸುತ್ತೆ. ಜನರು ಈ ರಸ್ತೆಯಲ್ಲಿ ವಾಹನ ಚಲಾಯಿಸಲು ಭಯಪಡುವಂತಾಗಿದೆ. ಈ ಭಾಗದಲ್ಲಿ ಧೂಳಿನಿಂದಾಗಿ ಅಂಗಡಿ ಮಾಲಕರು ನಿತ್ಯ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದು ಇದರಿಂದ ಸಮಸ್ಯೆ ಉಂಟಾಗಿದೆ ಅಂತ ಸಾರ್ವಜನಿಕರು ಆರೋಪ ಮಾಡ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ರಸ್ತೆ ದುರಸ್ತಿ ಮಾಡೋದ್ರ ಜೊತೆಗೆ ಜನರನ್ನ ಧೂಳಿನಿಂದ ಮುಕ್ತಿಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದು ಅವೈಜ್ಞಾನಿಕ ರೀತಿಯಲ್ಲಿ ಜಲ್ಲಿಯನ್ನು ಹಾಕಿದ್ದಾರೆ. ಇದು ಇಷ್ಟೇ ಅಲ್ಲ, ವಯಸ್ಸಾದವರು ಟೂ ವೀಲರ್ಸ್ ಗಾಡಿ ಇದರಲ್ಲಿ ಎಷ್ಟೋ ಜನ ಬಿದ್ದು ಅವರಿಗೆ ಪೆಟ್ಟಾದದ್ದು ಉಂಟು. ಇದು ನಾವು ಇಲ್ಲಿ ಇದಕ್ಕೆ ತೆರಿಗೆಯನ್ನು ಪಾವತಿಸ್ತೇವೆ ವ್ಯಾಪಾರಸ್ಥರು. ನಮಗೆ ವ್ಯಾಪಾರ ಇಲ್ಲ, ಇಲ್ಲಿ ಜನ ನಿಲ್ಲಲಿಕ್ಕೆ ಆಗೋದಿಲ್ಲ. ಅವರು ನಿಂತರೆ ನಮಗೆ ಎಲ್ಲರೂ ಅಂದರೆ ಅನಾರೋಗ್ಯದ ಪೀಡಿತರಾಗಿದ್ದಾರೆ. ನಾವು 2 ಸಲ ಅಡ್ಮಿಟ್ ಆಗಿ ಬಂದವರು. ಆ ವ್ಯಾಪಾರಸ್ಥರು ಇಲ್ಲಿ ನಿಲ್ಲಲಿಕ್ಕೆ ಕೇಳೋದಿಲ್ಲ. ಹಲವು ಜನಕ್ಕೆ ಹೆಂಗಸರು ಈಗ ಎಲ್ಲರಲ್ಲೂ ಟೂ ವೀಲರಲ್ಲೇ ಜಾಸ್ತಿಯನ್ನು ಯೂಸ್ ಮಾಡೋದು. ಎಷ್ಟೋ ಜನ ಬಿದ್ದಿದ್ದಾರೆ. ಇದಕ್ಕೆ ಯಾರು ಹೊಣೆ? ಇದೊಂದು ಅವೈಜ್ಞಾನಿಕ ಒಂದು ಕಾಮಗಾರಿಯಾಗಿದೆ. ನಮಗೆ ತೊಂದರೆ ಕೊಡೋದಂದರೆ ಧೂಳಿಂದ ಜನರಿಗೆ ತುಂಬ ಇದಾಗಿದೆ. ಮತ್ತು ಇಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳು ಹೋಗ್ತದೆ, ಫಿಶ್ ಮಿಲ್ಲಿದ್ದು. ಅವರ ಟ್ರಕ್ ಕಟ್ಟಾಗೋದಿಲ್ಲ. ಅವರು ಹಿಂದೆ ಮುಂದೆ ತೆಗೆಯುವಾಗ ಎಷ್ಟೋ ಜನರಿಗೆ ಗಾಡಿಗೆ ಇದಾಗಿದೆ, ಪೆಟ್ಟಾಗಿದೆ. ಅದಲ್ಲದೆ ಇಲ್ಲಿ ತುಂಬ ರಸ್ತೆಯಲ್ಲಿ ಹೊಂಡದಲ್ಲಿ ತುಂಬ ಜನ ಬಿದ್ದು ಅವ್ರನ್ನ ನಾವೇ ಎತ್ಕೊಂಡು ಹೋಗಿದ್ದೇವೆ ಎಷ್ಟೋ. ಇದೊಂದು ಕಾಮಗಾರಿ ಒಂದು ಅವೈಜ್ಞಾನಿಕವಾಗಿದೆ. ಇನ್ನು ಇಲ್ಲಿ ಡಿವೈಡರ್ ಕೊಡಲಿಲ್ಲ. ಡಿವೈಡರ್ ಸರ್ವಿಸ್ ರೋಡನ್ನು ಸಂಪರ್ಕ ಮಾಡುವ ರಸ್ತೆಯನ್ನು ಬಂದ್ ಮಾಡಿಟ್ಟಿದ್ದಾರೆ. ಮತ್ತು ಇಲ್ಲಿ ಏನಾದರೂ ದೇವಸ್ಥಾನದಲ್ಲಿ ಏನಾದರೂ ಪ್ರೋಗ್ರಾಮ್ ಆದರೆ ಇಲ್ಲಿ ತುಂಬ ಬ್ಲಾಕ್, ತುಂಬ ಟ್ರಾಫಿಕ್ ಜಾಮ್ ಆಗ್ತದೆ. ಮತ್ತು ಮಳೆಗಾಲದಲ್ಲಂತೂ ಇದು ಕೆಸರಲ್ಲಿ ಕೇಳೋದೇ ಬೇಡ ಇದರ ಅವಸ್ಥೆಯನ್ನು.